ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನಾನೊಂದು ಮದ್ದು ಹೇಳ್ತಾ ಇದ್ದೇನೆ. ಇದು ಮೂಲವ್ಯಾಧಿಗೆ ತುಂಬ ಒಳ್ಳೆಯದು. ಇದು ನಾವು ಮೋಷನ್ ಮಾಡುವಾಗ ಏನಾದರೂ ಬ್ಲಡ್ ಹೋಗ್ತಾ ಇದ್ದರೆ ಅದಕ್ಕೆಲ್ಲ ತುಂಬ ಪರಿಣಾಮಕಾರಿ. ಇದು ನಾನು ಈರುಳ್ಳಿ ಯೂಸ್ ಮಾಡಿ ಹಾಕ್ತಾಯಿದ್ದೇನೆ. ಈರುಳ್ಳಿ ಮತ್ತು ಮುಂಚಿನ ದಿನದ ತಂಗ್ಳನ್ನ, ಈ ಮೂರು ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ಇದನ್ನು ಮಾಡ್ತಾಯಿದ್ದೇನೆ, ಈ ಮದ್ದನ್ನು ಮಾಡ್ತಾಯಿದ್ದೇನೆ. ಇದು ಬರೀ ಹೊಟ್ಟೆಗೆ 5 ದಿನ ತಿನ್ನಬೇಕು. ಹೀಗೆ ತಿನ್ನೋದ್ರಿಂದ ಈ ಮೂಲವ್ಯಾಧಿ ಇದೆಲ್ಲ ಎಲ್ಲ ಗುಣ ಆಗ್ತದೆ. ನಾನು ತುಂಬ ಸಲ ಮಾಡಿ ನೋಡಿದ್ದೇನೆ. ನಮ್ಮ ಅಮ್ಮ ಅವರ ಅತ್ತೆಗೆ ಎಲ್ಲ ಮಾಡಿ ಕೊಡ್ತಾಯಿದ್ರು. ಹಾಗೆ ನನಗೆ ಇದು ಅಮ್ಮ ಮಾಡುವಾಗ ನೋಡಿ ಮತ್ತು ನನಗೆ ಗೊತ್ತಾಯ್ತು ಇದು ಅಜ್ಜಿಗೆ ತುಂಬ ಗುಣ ಆಗ್ತಾಯಿತ್ತು. ಹಾಗೆ ಮತ್ತು ನಾನು ನಮ್ಮ ಮನೆಯಲ್ಲಿ ತುಂಬ ಮಂದಿಗೆ ಮಾಡಿಕೊಟ್ಟೆ, ಅದರಲ್ಲಿ ತುಂಬ ಗುಣ ಆಗ್ತದೆ. ಹಾಗಾಗಿ ಇದನ್ನು ಹೇಳ್ತಾ ಇದ್ದೇನೆ. ಇದು ನೋಡಿ, ಈರುಳ್ಳಿ ಯೂಸ್ ಮಾಡ್ತಾ ಇದ್ದೇನೆ. ಮೊದಲು ತುಪ್ಪ ಹಾಕಬೇಕು. ತುಪ್ಪ ಹಾಕಿದ ನಂತರ ಈರುಳ್ಳಿ ಹಾಕಬೇಕು. ಈರುಳ್ಳಿ ಎಷ್ಟು ಒಳ್ಳೆಯದು ಅಂತ ಹೇಳಿದರೆ, ಇದರಲ್ಲಿ ವಿಟಮಿನ್ ಸಿ ಇದೆ. ವಿಟಮಿನ್ ಸಿ ಇರೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಮತ್ತು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ನಮ್ಮ ದೇಹದಲ್ಲಿ ಹಿಸ್ಟಾಮಿನ್ ಜಾಸ್ತಿ ಇದ್ದರೆ ಅದನ್ನು ಅದು ಕಡಿಮೆ ಮಾಡ್ತದೆ. ಹಿಸ್ಟಾಮಿನ್ ಜಾಸ್ತಿ ಇದ್ದರೆ ಅದು ಅಲರ್ಜಿ ಜಾಸ್ತಿ ಇರ್ತದೆ. ಹಾಗಾಗಿ ಇದು ಹಿಸ್ಟಾಮಿನನ್ನು ಕಡಿಮೆ ಮಾಡಿ ಅಲರ್ಜಿಯನ್ನು ಹೋಗಲಾಡಿಸ್ತದೆ. ಅದಕ್ಕಾಗಿ ಜಾಸ್ತಿ ಈ ಈರುಳ್ಳಿ ತಿನ್ನೋದ್ರಿಂದ ಇದು ವೀಸಿಂಗ್ ಎಲ್ಲ ಇದ್ದವರಿಗೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ನಮ್ಮ ಊರಲ್ಲಿ ಮಂಗಳೂರಲ್ಲಿ ಈ ಈರುಳ್ಳಿಯ ರಸಕ್ಕೆ ಸಣ್ಣ ಮಕ್ಕಳಿಗೆ ಇದು ಜೇನುತುಪ್ಪ ಹಾಕಿ ಬೆರೆಸಿ ಕುಡಿಯೋದ್ರಿಂದ ಮಕ್ಕಳಿಗೆ ಕಫದ ಬಾಧೆ ಕಡಿಮೆ ಆಗುತ್ತೆ. ಹೀಗೆ ಮಾಡೋದ್ರಿಂದ ಮತ್ತು ಇದನ್ನು ನೋಡಿ, ಇದು ತುಂಬ ನಾವು ಕೆಂಪು ಬಣ್ಣ ಆಗುವವರೆಗೆ ತುಂಬ ಕಾಯಿಸ್ಬೇಕು. ಅದನ್ನು ತುಂಬ ಅಂದರೆ ತುಂಬ ಕಾಯಿಸಬೇಕು. ಕೆಂಪು ಬಣ್ಣ ಆಗುವವರೆಗೆ ಕಾಯಿಸಬೇಕು. ಅವಸರ ಮಾಡಬಾರ್ದು. ಇದನ್ನು ಬರೀ ಹೊಟ್ಟೆಗೆ 5 ದಿನ ಬೇರೆ ಯಾವುದು ತಿನ್ನಬಾರ್ದು. ಅದಕ್ಕಿಂತ ಬೆಳಿಗ್ಗೆ ಬೇರೆ ಯಾವುದು ತಿನ್ನದೆ ಇದನ್ನು ತಿನ್ನಬೇಕು. ಹೀಗೆ ತಿಂದು ಮತ್ತೆ ಊಟ ಎಲ್ಲ ಮಾಡ್ಬೋದು. ಇದನ್ನು ಮೊದಲು ನಾವು ತಿನ್ನಬೇಕು. ಮತ್ತು ಮಧ್ಯಾಹ್ನದ ಊಟ ಅದೆಲ್ಲ ಯಾವುದು ಮಾಡ್ಬೋದು. ಇದಕ್ಕೆ ತುಪ್ಪ ಮತ್ತು ಈರುಳ್ಳಿ ಹಾಕಿದ್ರಿಂದ ಇದು ತುಂಬ ಜೀವಕ್ಕೆ. ಮತ್ತು ತಂಗಳನ್ನು ಮುಂಚಿನ ದಿನ ನೀರು ಹಾಕಿ ನೆನೆ ಹಾಕಿರ್ಬೇಕು ಅದನ್ನು. ಈಗ ನೋಡಿ, ನಾನು ಅದರಿಂದ ಹಿಂಡಿ, ಮುಂಚಿನ ಅನ್ನ ಇದನ್ನು ಹಿಂಡಿ ತೆಗೆದು ಅದಕ್ಕೆ ಹಾಕ್ತಾಯಿದ್ದೇನೆ. ಈರುಳ್ಳಿ ಮತ್ತು ತುಪ್ಪದ ಮಿಶ್ರಣಕ್ಕೆ ಹಾಕ್ತಾಯಿದ್ದೇನೆ. ಇದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಮತ್ತು ಇದನ್ನು ಬೆಳಿಗ್ಗೆ ಬರಿ ಹೊಟ್ಟೆಗೆ ತಿನ್ನಲಿಕ್ಕೆ ಕೊಡಬೇಕು. ಹೀಗೆ ಒಂದು 5 ದಿನ ಮಾಡಿ ನೋಡಿ. ಒಳ್ಳೆ ರಾಮಬಾಣ ಇದು ಮೂಲವ್ಯಾಧಿಗೆಲ್ಲ. ಇದು ಯಾರಿಗಾದರೂ ನೀವು ಮಾಡಿ ನೋಡಿ, ಆನಂತರ ನನಗೆ ಒಂದು ಕಮೆಂಟ್ ಮಾಡಿ ಇದರಲ್ಲಿ ಕಡಿಮೆ ಆಗಿದ್ದರೆ. ಯಾರಿಗಾದರೂ ಈ ಪ್ರಾಬ್ಲಮ್ ಇದ್ದವರಿಗೆ ಮಾಡಿ ನೋಡಿ. ಆಯಿತು, ಹಾಗಾದರೆ ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಬಾಯ್.